ಮಠದ ಹಿತ್ಲು ಶ್ರೀ ನಾಗ ಶ್ರೀ ಜಟಾಧಾರಿ ಮತ್ತು ರಾಜನ್ ದೈವ ಗುಳಿಗ ಸೇವಾ ಸಮಿತಿ ವತಿಯಿಂದ ನಾಗತಂಬಿಲ ಜಟಾಧಾರಿ ಮೈಮೆ ಮತ್ತು ರಾಜನ್ ದೈವ ಗುಳಿಗ ದೈವದ ಕೋಲವು ನಡೆಯಿತು. ಶುಕ್ರವಾರ ಬೆಳಿಗ್ಗೆ ಪ್ರಾರ್ಥನೆ, ಸ್ಥಳ ಶುದ್ಧಿ, ಪಂಚಗವ್ಯ ಪುಣ್ಯಾಹ, ಶ್ರೀ ಗಣಪತಿ ಹೋಮ, ನಾಗದೇವರಿಗೆ ತಂಬಿಲ ಸೇವೆ, ಮಧ್ಯಾಹ್ನ ಮಹಾಪೂಜೆ, ಸಂಜೆ ಕುಡಾಲು ಬಾಡೂರು ಚಾವಡಿಯಿಂದ ಶ್ರೀ ಜಟಾಧಾರಿ ದೈವದ ಭಂಡಾರ ಆಗಮನ, ನವಕ ಕಲಶಾಭಿಷೇಕ, ತಂಬಿಲಾದಿ ಸೇವೆ, ಸಂಜೆ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ವಿಟ್ಲ ಅರಮನೆಯ ಅರಸರಾದ ಬಂಗಾರು ಅರಸರು ಅಧ್ಯಕ್ಷತೆ ವಹಿಸಿದ್ರು. ಅಂತಾರಾಷ್ಟ್ರೀಯ ನಿರೂಪಕ ದಿನೇಶ್ ಸುವರ್ಣ ರಾಯಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದ್ರು. ಖಾಲಿ ಉದಾಹರಣೆ ಮಾತ್ರ ಆ ನಾಥಪಂಥ ಬಹುಶಃ ಜಟಾಧಾರಿ ಭೈರವೇ ಒಂದು ಮಾತ ಆರಾಧನೆ ಅಂದಕ್ಕೆಂಡ ಜೋಗಿ ಪುರುಷರ್ನ ಆನಿರ್ದ ಕಾಲರ್ದು ಇನಿವರೆ ಮುಟ್ಟ ಅಂದು ನಮಕ್ ಸತ್ಯ ಗೋಚಾರಾಗಿತ್ತು. ನಾವು ಬಹುಶಃ ಆ ಒಂಜಿ ಸಂಬಂಧದ ಕೊಂಡಿನ ಇನಿವರೆ ಮುಟ್ಟಲ ಹೊರತೊಂದನ್ನು ಪನಿಪಿನವು ವಾಸ್ತವ ಸತ್ಯ. ವೈಷ್ಣವ ಆರಾಧನೆದ ಶೈವ ಆರಾಧನೆ ಒಂಜಿ ಮರ್ಗಿಲಿಂದ ನನೊಂಜಿ ಮರ್ಗಿಲು ವೈಷ್ಣವ ಆರಾಧನೆಗಳ ಮೂಲದಲ್ಲ ಕೊರತೆ ಆತಿಜಿನ್ ಬಹುಶಃ 14 ದಾದ ಗ್ರಾಮದ ಅಧಿಕಾರ ಒಂಜಿ ಕಾಲಘಟ್ಟಡು ಇತ್ತನ ಅವೆಟ್ಟು ಆಜಿ ಶೈವ ಕ್ಷೇತ್ರ ಇತ್ತನ ಐನೆ ವೈಷ್ಣವ ಕ್ಷೇತ್ರಗುಲ ಐತ ಒಟ್ಟುಗು ಮಮಲ್ಲ ಜೈನ ಸಮುದಾಯ ಈ ಪರಂಪರೆನ ಆಳಿನಂಚಿತನ ಜೈನ ಸಮುದಾಯಗಳ ಎಲ್ಲಂಜಿ ಯಾರು ಪಂಡೇರಿ ಬಾರಿ ಪೊರ್ಲುಡು ಸಿರಿ ಸಿಂಗಾರಡು ಬಂಗಾರಡೆ ಸಿಂಗಾರದ ಲೆಕ್ಕ ಲಕ್ಕದುಂತುಡು ಪಂಡ ಮಾತೆರೆಲ್ಲ ಒಂಜಿ ಕೊಂಡಿದ ಲೆಕ್ಕ ನಮ್ಮ ಮಾತೆಲ್ಲ ಒಂಜೇ ಪನಿಪಿನ ಲೆಟ್ಟೆ ಒಂಜಿ ಸಮಾಜಗೂ ಆದರ್ಶವಾದ ಕೊರ್ನಂಚಿತ್ಲ ವಿಟ್ಲ ಅರಮನೆದ ಅರಸೇರ್ನ ನಡುಟು ನಮ್ಮ ಮಾತ ಅನ್ನೆರ ಪಂಡೇರು. ಕಾಶಿ ಯೋಗ ಮಂಡಲ ಸುಮಾರು ವರ್ಷದ ಸಾಧಾರಣ 30 ವರ್ಷ ಕರೆಂಡು ಅಂಡ್ ಸುಮಾರು ವರ್ಷ ತಟಸ್ಥಾದಿತ್ತು. ಅದಕ್ಕ 2015 ಇಸವಿಡು ಮರುಜೀವ ಆಂಡಾಗ ಸುರುಕಾದ ನೆನಪಾಯನೆ ನಮಕ್ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಜಾತ್ರೆ ಟೈಮ್ ನಮ್ಮ ಒಂಜಿ ಹೊರೆ ಕಾಣಿಕೆ ಮನ್ಪುಗ ಅವು ಎಂಚ 25 ಮೂಡಿ ಅರಿ ತುಂಬೊಂದು ಪೋಪಣೆ ನಮ್ಮ ಅಂದು ಆ ರೀತಿದ ಚಾಲನೆ 11ನೇ ವರ್ಷದ ಎಂಕ್ಲ ಅರಿ ಸಂದಾಯಿತ ಮನ್ಪೆಲ್ಲ ಸಾಧ್ಯ ಅಲ್ಲ. ಪಂಚಲಿಂಗೇಶ್ವರ ಜಾತ್ರೆ ಟೈಮ್ ಎಂಕ್ಲ ಜವಣರು ಪೂರ ಅಕಲು ಮೆಕ್ಲಂದತ್ತು ಸಾಧಾರಣ ಕಾಶಿಮಠ ಜವಣರು ಇನ್ನೊಟ್ಟಿ ಮಾತು ಬಾಕಿ ದಕ್ಲ ಸೇರಿದರು. ಅವು ನಿರಂತರವಾದ ಮುರಾಣಿಗೆ 11ನೇ ವರ್ಷ ನಮ್ಮ ಆ ಅರಿ ಈ ವನಸ್ಥ ವ್ಯವಸ್ಥೆ ಜಾತ್ರೆ ವ್ಯವಸ್ಥೆಗೆ ಕೊರಿಯರ್ ಸಾಧ್ಯ. ಸದಾಶಿವ ಕೆ ವಿಟ್ಲ ಅರಮನೆ, ಕೃಷ್ಣಯ್ಯ ಕೆ ವಿಟ್ಲ, ವಿಟ್ಲ ಚಂದ್ರನಾಥ ಸ್ವಾಮಿ ಬಸದಿಯ ಜೀರ್ಣೋದ್ಧಾರ ಮತ್ತು ಪಂಚಕಲ್ಯಾಣ ಸಮಿತಿ ಅಧ್ಯಕ್ಷ ಜಿತೇಶ್ ಎಂ, ಸುಬ್ಬಣ್ಣ ಭಂಡಾರಿ ಬಾಡೂರು, ಶ್ರೀ ನಾಗ ಶ್ರೀ ಜಟಾಧಾರಿ ಮತ್ತು ರಾಜನ್ ದೈವ ಗುಳಿಗ ಸೇವಾ ಸಮಿತಿ ಕೋಶಾಧಿಕಾರಿ ಪ್ರಭಾಕರ ಶೆಟ್ಟಿ ದಂಬೆಕಾನ, ಕಾರ್ಯದರ್ಶಿ ಶೈಲೇಶ್ ಹೇರಳ, ಕಾಶಿಮಠ ಕಾಶಿ ಯುವಕ ಮಂಡಲ ಅಧ್ಯಕ್ಷ ದಿಪಿನ್ ವಿ, ಮಹಿಳಾ ಘಟಕ ಅಧ್ಯಕ್ಷೆ ಪುಷ್ಪಲತಾ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀನಾಗ ಶ್ರೀ ಜಟಾಧಾರಿ ಮತ್ತು ರಾಜನ್ ದೈವ ಗುಳಿಗ ಸೇವಾ ಸಮಿತಿ ಕಾರ್ಯಾಧ್ಯಕ್ಷ ಬಾಬು ಕೊಪ್ಪಳ ಪ್ರಸ್ತಾವನೆಗೈದು ಸ್ವಾಗತಿಸಿದ್ರು. ಯಶ್ವಿ ಕೊಪ್ಪಳ ಆಶಯ ಗೀತೆ ಹಾಡಿದ್ರು. ರಾಧಾಕೃಷ್ಣ ಎರುಂಬು ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರಭಾಕರ ಶೆಟ್ಟಿ ದಂಬೆಕಾನ ವಂದಿಸಿದ್ರು. ಮೊಹಮ್ಮದ್ ಅಲಿ ವಿ4 ನ್ಯೂಸ್ ವಿಟ್ಲ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.